ಮದುವೆ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಮನೆಯಲ್ಲಿ ಯಾರನ್ನೋ ನಿಲ್ಲಿಸಿ ಹೋದವರನ್ನ ಯಾಮಾರಿಸಿ ಸುಳ್ಳು ಹೇಳಿ ಕಳವುಗೈದಿರುವ ಘಟನೆ ಇಂದು ನಡೆದಿದೆ. ರವಿವಾರ ಇರಾ ಗ್ರಾಮದ ಕುರಿಯಾಳಿ ಪದ್ಮನಾಭ ನಿವಾಸದಲ್ಲೂ ಇದೇ ರೀತಿಯ ಕಳವು ಕೃತ್ಯ ಎಸಗಲಾಗಿದೆ. ಮಗಳ ಮದುವೆಗಾಗಿ ಮನೆ ಮಂದಿ ಮಂಜೇಶ್ವರ ಪೈವಳಿಕೆಗೆ ಹೋಗಿದ್ರು. ಹೀಗಾಗಿ ಮನೆಯಲ್ಲಿ ಇಬ್ಬರು ಮಹಿಳೆಯರನ್ನು ನಿಲ್ಲಿಸಿ ಹೋಗಿದ್ರು. ಮಧ್ಯಾಹ್ನ 1ರ ಸುಮಾರಿಗೆ ಮನೆಗೆ ಬೈಕಿನಲ್ಲಿ ಬಂದಾತ ಮನೆಯಲ್ಲಿ ವಿದ್ಯುತ್ ಸರಿ ಇಲ್ಲ ಅಂತ ದುರಸ್ತಿ ನಾಟಕವಾಡಿದ್ದು, ಕರೆಂಟ್ ಶಾಕ್ ಹೊಡೆಯುತ್ತೆ ಅಂತ ನೀವು ಮರದ ಮನೆಯಲ್ಲಿ ನಿಲ್ಲಿ ಅಂತ ಹೇಳಿ ಅವರನ್ನ ಯಾಮಾರಿಸಿ ಸೀದಾ ಕೋಡಿಗೆ ಹೋಗಿ 20,000 ನಗದು ಹಾಗೂ ಸುಮಾರು 2 ಪವನ್ ತೂಕದ ಒಂದು ಜೊತೆ ಕಿವಿಯ ಬೆಂಡೋಲೆಯನ್ನ ದೋಚಿ ಪರಾರಿಯಾಗಿದ್ದಾರೆ. ಬಂಟ್ವಾಳ ಗ್ರಾಮಾಂತರ ಪೊಲೀಸರು ಮನೆಗೆ ತೆರಳಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.